ನಮ್ದೀಗ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಮಗು ಆಟ ಆಡಲಿಕ್ಕೆ ಶುರು ಮಾಡಿದೆ. ಇವತ್ತು ಸಂಡೇ ಅಲ್ಲ, ಇದ್ದಾನೆ. ಈಗ ಹಾಲಿಡೇಸ್ ಅಲ್ಲ, ಮನೇಲಿ ಇರ್ತಾನೆ ಅವನು, ಎಲ್ಲಿಗೂ ಹೋಗೋದಿಲ್ಲ. ಹಾಗೆ ಅವರು ಸಹ ಫುಲ್ ಬ್ಯುಸಿ. ಅವ್ರದ್ದು ಸೈಕಲ್ ಬಂದಿದೆ ಅವರಿಗೊಂದು ಒಲಂಡಿ ತೂಜಲ್ಲ, ಇದು ಸೈಕಲ್ ತೂಜಿಜಿ. ಹಾಗೆ ಅವರು ಸೈಕಲ್ ಬಿಡ್ತಿದ್ದಾರಂತೆ, ಅವರನ್ನು ತೋರಿಸ್ಬೇಕಂತೆ. ಹಾಂ ನೋಡಿ, ವಾವ್ ಬ್ಯೂಟಿಫುಲ್ ಸೈಕಲ್. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಬ್ರೇಕ್ಫಾಸ್ಟಿಗೆ ನಾನು ಎಂತ ಮಾಡಿದ್ದೆ, ಇಡ್ಲಿ, ಆಮೇಲೆ ಚಟ್ನಿ. ಚಿಕನ್ ಇದ್ದಿತ್ತು, ಚಿಕನ್ನು ಬೇಡ ಅಂತ ಹೇಳಿ ಚಟ್ನಿ ಮಾಡಿದ್ದೆ. ಹಾಗೆ ಇಲ್ಲೆಲ್ಲ ಈಗ ಸಮ್ಮರ್ ಅಲ್ಲ, ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದಾರೆ. ಸ್ಪ್ರಿಂಕ್ಲರ್ ಆನ್ ಮಾಡೋದು ನಾವು, ಹಾಗಾಗಿ ನಮಗೆ ನೀರಿಗೆ ಏನು ಕಷ್ಟ ಇಲ್ಲ, ತುಂಬ ನೀರಿದೆ ನಮ್ಮ ಮನೆ ಹತ್ರ. ಹಾಗೆ ಸ್ಪ್ರಿಂಕ್ಲರೇ ಒಂದು 2 ಗಂಟೆ ಹಾಗೆ ಆನ್ ಮಾಡಿಟ್ರೆ ಎಲ್ಲ ಗಿಡಕ್ಕೂ ನೀರು ಹಾಕ್ತದೆ. ತೋರಿಸ್ತೇನೆ ನೋಡಿ. ಈಗ ನೋಡಿ, ಎಲ್ಲ ಸ್ಪ್ರಿಂಕ್ಲರ್ ಆನ್ ಮಾಡೋದು ನಾವು, ಈಸಿ ಆಗ್ತದೆ. ನೋಡಿ ಎಷ್ಟು ಒಳ್ಳೆ ನೀರು ನಮ್ಮ ಮನೆ ಹತ್ರ ತುಂಬ ಇದೆ ನೋಡಿ. ಎಲ್ಲ ಸೈಡು ಸ್ಪ್ರಿಂಕ್ಲರ್. ನೋಡಿ, ನಮ್ಮದು ಹೊಸ ಹುಂಜ ಬಂದಿದೆ, ರೋಸ್ಟರ್ ಅಲ್ಲ, ಅದು ಪುಳಿಮುಂಚಿ. ಯಾವಾಗ ಪುಳಿಮುಂಚಿ ಆಗ್ತದೆ ಅಂತ ಗೊತ್ತಿಲ್ಲ. ಈಗ ನೋಡಿ, ಎಲ್ಲ ವಾಶಿಗೆ ಅಂತ ತೆಗೆದಿಟ್ಟಿದ್ದು. ಸಂಡೇ ಎಲ್ಲ ಕ್ಲೀನಿಂಗ್ ಕೆಲಸ. ಹಾಗೆ ಎಲ್ಲ ಸಹ ನಂದು ಎಲ್ಲ ಬಟ್ಟೆ ಎಲ್ಲ ಒದ್ದಾಯಿತು. ಬೆಳಗ್ಗೆನೆ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಕೆಲಸ ಮುಗಿಸಿಬಿಟ್ಟೆ ನಾನು. ಹಾಗೆ ಇವನದೊಂದು ಸೈಕಲ್. ಹಾಯ್ ಪಲ್ಲೆ, ಬಲೆ ಸೈಕಲ್ ಬಿಡೋನು, ಬಲೆ ಬಿಡೋನ್ ಬಲೆ ಇರ ಪೋಡ್ಗೆ ಪುಣ. ಅಯ್ಯೋ, ಅವರಿಗೆ ಅಲ್ಲಿ ಸ್ವಲ್ಪ ಅದು ಸ್ಲೋಪ್ ಥರ, ಅವರಿಗೆ ಭಯ. ಹಾಂ ಸ್ಲೋಲಿ. ಹಾಂ ಗೊಬ್ಬಲೆ. ವಾವ್ ನೋಡಿ, ಈಗ ನಮ್ಮ ಹೀರೋ ಸೈಕಲ್ ಬಿಡ್ತಾರೆ. ನೋಡಿ. ವಾಹ್ ಇರು ಪೋಡ್ಗೆ ಪೂಜಾ. ಈ ರೆಡ್ ಸೈಕಲ್ ಬಿಡ್ಪಾರ. ಒಂಚೂರು ಉದಾಸೀನ ಇತ್ತಣ್ಣ ಅನ್ನತ್ತ. ಇವತ್ತೇ ಅದು ಸೈಕಲ್ ಹೊರಗೆ ಬಂದಿದ್ದು, ಇಷ್ಟು ದಿನ ಮುಟ್ಟೋದೇ ಇಲ್ಲ. ನೋಡಿದಾಗ ಒಮ್ಮೆ ಬೇಕು ಸೈಕಲ್, ಆಮೇಲೆ ಬೇಡ. ವಾವ್, ನನಗೆ ಹಾಗೆ ಅದೊಂದು ರಿಪೇರಿ ಬಾಕಿ ಉಂಟು. ಅದೊಂದಾದರೆ ಮುಗೀತು ಅವನದ್ದೆಲ್ಲ ಸಹ ಟಾಯ್ಸ್ ರಿಪೇರಿ ಮಾಡಿ. ದಾದಿಗ ಪಂಚಮಿನಿ ಬೂರುಂಡ 2 ಅಮ್ಮ ಅಂದ. ಸೈಕಲ್ ಬಿಡ್ಲೆ. ನೋಡಿ ನಮ್ಮ ತೋಟ ಎಲ್ಲ ಸ್ಪ್ರಿಂಕ್ಲರ್. ಸರ್ಕಸ್ ಮ್ಯಾನ್ ಬಂದ, ಸರ್ಕಸ್ ಬಾಯ್. ಬೂರ್ಣ ಮಿನಿ ಉಂಡತ್ತ ಬೊಕ್ಕ ಗೊತ್ತಾಪುಂಡು, ದಾದಾಪುಂಡು ಬೂರಿ ಬೊಕ್ಕ. ಹೀಗೆ ಹಾಗೆ ಎಲ್ಲ ಸಹ ಗೊತ್ತಾಗ್ತದೆ. ಪಿಜಿನ್ ಪೂರ ಇಪ್ಪುಂಡು ನೋಡಿ. ನನಗೆಂತಾರು ಒಂದು ಕಿತಾಪತಿ ಮಾಡಬೇಕು. ಹಾಗೆ ನಮ್ಮದೆಲ್ಲ ಕೆಲಸ ಈಗ ಸ್ಟಾರ್ಟ್ ಆಗ್ತಾ ಉಂಟು. ಎಂತ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೇನೆ ನಾನು. ದಾದ ಮನ್ಸೂಗಪ್ಪ ಏನೇ ಬಲೆ ಇಂಚಿ ಯಾವ ಬಲೆ ಪೆಟ್ಕೊಪ್ಪೆ ಬಕ್ಕೆ ಅನ್ ಬಲೆ. ನಾನೀಗ ಹಾಲಿಡೇಸಲ್ಲೆಲ್ಲ ಮಕ್ಕಳನ್ನ ಯಾವ್ದಾದ್ರು ಸಮ್ಮರ್ ಕ್ಯಾಂಪಿಗೆ ಹಾಕೋದು ಒಳ್ಳೆಯದೇ. ಎಂತ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನೋಡಿ, ನಮ್ಮದೊಂದು ಸೋಫಾದಿಂದ ಕುಷನ್ ಎಲ್ಲ ಕೆಳಗೆ ಹಾಕೋದು. ಟ್ಯಾಬ್ ಬಿಟ್ಟರೆ ಮತ್ತೆಂತ ಕೆಲಸ ಇಲ್ಲ ಅವನಿಗೆ. ನೋಡಿ, ಸ್ಟೈಲಿಗೆ ಏನು ಕಮ್ಮಿ ಇಲ್ಲ. ಅಪ್ಪ
ಇದು ಪಾತಳು ಜರಿಗೆ ಪೂರ ಫ್ರೆಂಡ್ಸ್ ಕಾತೊಂದಲ್ಲ ತುಲೆ ಬಲೆ ಪಾತರಿ ಬಲೆ 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 ಪಾತರಿ ಕಾಂಡೆಡ್ ದಾದ ಮಂತಾರ ಪೂರ ಪಲ್ಲೆ ಪಲ್ಲೆ ಹಾಂಡ್ ಬಕ್ಕದಾದ ಇನ್ನು ಸ್ಕೂಲ್ದ ಬಗ್ಗೆ ಪೂರ ಪಲ್ಲೆ ಸ್ಕೂಲ್ ಪೂರ ದಾದ ಏರಿ ಇನ್ನು ಫ್ರೆಂಡ್ ಅನ್ ಪುದರ್ ಪಲ್ಲೆ ಅಕ್ಷತಾ ಓ ಗರ್ಲ್ ಫ್ರೆಂಡ್ಸ್ ಇದ್ದಾರ ನಿಂಗೆ ಬಾಯ್ಸ್ ಫ್ರೆಂಡಾ ಬಾಯ್ಸ್ ಹೆಸರೇನು ಇಶಾನ್ ಅಂತ ಹೇಳ್ತಿದ್ದೆ ಮೊನ್ನೆ ಏನು ಹೇಳಿದ್ದು ಇಶಾನ್ ಇವತ್ತು ಅಕ್ಷತಾ ಓಹೋ ಅದೇ ಡಟ್ಟಿ ನೈಲ್ ಬೈಟ್ ಮನ್ಪುನ್ ಟಾಮಿಗೆ ಏನೋ ಬೋರ್ ಆಗ್ತಾ ಇದೆ ಟಾಮಿ 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 ಬಾ ಬಾ ಟಾಮಿ ಬಾ ಟಾಮಿ ಬಂಗಾರು ಟಾಮಿ 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 ಎಲ್ಲ ಸ್ಪ್ರಿಂಕ್ಲರ್ ಆನ್ ಆಗಿದೆ ಒಳ್ಳೆ ಗಾಳಿ ನಮ್ಮನೆ ಹತ್ರ ನಮಗೆ ಸಮ್ಮರೆಲ್ಲ ಅಷ್ಟು ಎಫೆಕ್ಟ್ ಆಗೋದಿಲ್ಲ ಒಳ್ಳೆ ತೆಂಗಿನ ಮರದ್ದು ಅಡಿಕೆ ಮರದ್ದು ಒಳ್ಳೆ ಗಾಳಿ ಬರ್ತದೆ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರೆ ಒಳ್ಳೆ ನಿದ್ದೆ ಬರ್ತದೆ ಆಮೇಲೆ ಆಯ್ತು ಈಗ ಲಂಚ್ ಟೈಮ್ ಈಗ 1:15 ಆಯಿತು ಮಗುವಿಗೆ ಸ್ವಲ್ಪ ಊಟ ಕೊಡುವ ಅಂತ ಅವನಿಗೇನು ಊಟ ಬೇಡ ಅಂತ ಇದ್ದಾನೆ ಅದು ಊಟ ಕೊಡುವ ಅಂತ ನೋಡಿ ಅಂತ ಎಲ್ಲೆಲ್ಲಿಗೆ ಒಂದು ಸೈಕಲ್ ಬರ್ತದೆ ಅಂತ ಅದು ಹಾಗೆ ಎಲ್ಲೆಲ್ಲೇ ಸೈಕಲ್ ಹಿಡಿದು ಅವನು ಊಟಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಇವತ್ತೇನು 1 ಎಗ್ ಅವನಿಗೆ ಊಟಕ್ಕೆ ಆಮೇಲೆ ಪೊಟ್ಯಾಟೊ ನಿನ್ನೆದೇ ಎಲ್ಲ ತುಂಬ ಇದೆ ಪೊಟ್ಯಾಟೊ ಚಿಕನ್ ಆಮೇಲೆ ಟೊಮೆಟೊ ಸಾರು ಇಷ್ಟೀಗ ನಮ್ಮದು ಲಂಚಿಗೆ ಐಟಮು ಮಗುವಿಗೆ ಊಟ ಆದಮೇಲೆ ನಮ್ಮದು ಊಟ ಮಾಡಿ ಆಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಮಲ್ಕೊಳ್ಳೋದು ಆಮೇಲೆ ಒಂದು 4 o'clock ಹಾಗೆ ಬೀಚಿಗೆ ಹೋಗುವ ಅಂತ ಪ್ಲ್ಯಾನ್ ಇದೆ ಆಮೇಲೆ ಗೊತ್ತಿಲ್ಲ ಏನು ಚೇಂಜಸ್ ಏನಾದರೂ ಆದರೂ ಆಯಿತು ನಮ್ಮದಂದರೆ ಪ್ಲ್ಯಾನ್ ಅಂತ ಏನಿಲ್ಲ ನಮ್ಮ ಬೀಚ್ ಇಲ್ಲೇ ರೋಡಿಗೆ ಅಪೋಸಿಟ್ ನಮ್ಮನೆ ಈಚೆ ಸೈಡು ಹೈವೇದ ಆಚೆ ಸೈಡು ಬೀಚು ಹಾಗಾಗಿ ಎನಿ ಟೈಮ್ ಅಂದರೆ ಸಂಡೇ ಸ್ವಲ್ಪ ಆಲ್ಮೋಸ್ಟ್ ನಾವು ಹೋಗ್ತೀವಿ ಬೀಚಿಗೆ ಮಗುನಿಗೂ ಇಷ್ಟ ಇದು ತುಂಬ ಜನ ಬರ್ತಾರೆ ಬೀಚಲ್ಲಿ ಸಹ ನೋಡಲಿಕ್ಕೆ ಒಳ್ಳೆ ಖುಷಿ ಆಗ್ತದೆ ನೋಡು ಆದರೆ ಹೋಗ್ತೇವೆ ನಾವು ತೋರಿಸ್ತೇವೆ ನಿಮಗೆ ಲಂಚಿಗೆ ನೋಡಿ ಅಂತೆ ಟೊಮೆಟೊ ಸಾರು ಒಳ್ಳೆದಿದೆ ಆಮೇಲೆ ಸ್ವಲ್ಪ ಚಿಕನ್ ಇದೆ ಆಮೇಲೆ ಹಾಲು ಆಮೇಲೆ ಬಾಬುಗೊಂದು ಎಗ್ ಆಮೇಲೆ ನಮ್ಮದು ಮಾಮೂಲಿ ಬಾಯ್ಲ್ಡ್ ರೈಸು
ಡಿ ಸಿ ಓ ಸ್ವಿಮ್ಮಿಂಗ್ ಗೊತ್ತುಂಡ ಮನ್ಪಿ ಸ್ವಿಮ್ಮಿಂಗ್ ಮನ್ಪಿ ವಾವ್ ನನ್ನ ಲೈಫಲ್ಲಿ ನಾನು ಫಸ್ಟ್ ನೋಡಿದ್ದು ಶೂಟಿಂಗ್ ಇದು ಯಾವುದೋ ಫಿಲ್ಮ್ ಸೀರಿಯಲ್ ಸರಿ ಗೊತ್ತಾಗಲಿಲ್ಲ ನನಗೆ ಯಾವುದಕ್ಕೆ ಶೂಟಿಂಗ್ ಆಗ್ತಿದೆ ಅಂತ. ಅಂದರೆ ಅವರು ತುಂಬ ಬ್ಯುಸಿ ಇದ್ದಿದ್ರು, ಯಾರ ಹತ್ರ ಮಾತಾಡ್ತಾನೂ ಇರಲಿಲ್ಲ. ಹೀರೋ ಯಾರಂತೂ ಗೊತ್ತಾಗಲಿಲ್ಲ, ಹೀರೋಯಿನು ಯಾರೂ ಗೊತ್ತಾಗಲಿಲ್ಲ. ಮೋಸ್ಟ್ಲಿ ನ್ಯೂ ಕಮರ್ಸೇನು, ಮೋಸ್ಟ್ಲಿ ಯಾರು ಪ್ರೌಡ್ ಅಂತ ಇರ್ತಾ ಇರಲಿಲ್ಲ. ಶೂಟಿಂಗ್ ಎಲ್ಲ ಹೇಗೆ ಮಾಡ್ತಾರಲ್ಲ ಫಿಲ್ಮಲ್ಲಿ ನೋಡುವಾಗ ಏನೋ ಡಿಫ್ರೆಂಟ್ ಕಾಣ್ತಿದೆ. ಏನೋ ಫೈಟಿಂಗ್ ಸೀನ್ ಏನು ಆಗ್ತಾಯಿತ್ತು. ಬೀಚಿಗೆ ಹೇಳ್ಕೊಂಡು ಹೋಗ್ತಾ ಇದ್ದಿದ್ದು. ನಮ್ಮ ಅಪ್ಪಗೂ ನೋಡಿ ಭಯ ಆಯಿತು ಬೀಚಿಗೆ ಫಸ್ಟಿಗೆ ಹೋಗಲಿಕ್ಕೆ. ಇನ್ನೂ ಚೆನ್ನಾಗಿ ಮಾಡ್ತಿದ್ರಪ್ಪ. ಆಲ್ ದಿ ಬೆಸ್ಟ್ ಹೇಳೋಣ. ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಗಿ ಅಲ್ವಾ? ಎಲ್ಲರೂ ಸಹ ವಿಶ್ ಮಾಡಿ. ಚೆನ್ನಾಗಿದೆ. ಎಷ್ಟು ಕಷ್ಟಪಡ್ತಾರಲ್ಲ ಇಷ್ಟು ಜನ ಕರ್ಕೊಂಡು ಬಂದು. ಐಕೆ ಪನ್ಪಿನಿ ಜೋಕಲ್ಪುರ ಪೋಯರ್ ಬಂದು ಕಮ್ಯುನಿಟಿ ವ್ಯಾನು ಎಲ್ಲ ಚೆನ್ನಾಗಿದೆ. ಅಪ್ಪ ಒಬ್ಬಳೇ ಲೇಡಿ ಇದ್ದಿದ್ಲಪ್ಪ, ಎಷ್ಟು ಜನ ಬಾಯ್ಸ್ ಇದ್ದಿದ್ರು. ಹೀರೋಯಿನ್ ಒಬ್ಬಳೇ, ಯಾರು ಕಾಣಲಿಲ್ಲ, ಜೊತೆ ಯಾರು ಕಾಣಿಸ್ತಾ ಇರಲಿಲ್ಲ. ಚೆನ್ನಾಗಿತ್ತು. ನಾನು ನೋಡಿದ್ದು ಫಸ್ಟ್ ಶೂಟಿಂಗಲ್ಲಿ. ಇನ್ನೂ ಭಯ ಆಯಿತು. ನಾವು ಫಸ್ಟ್ ಹೋಗೋ ಭಯ ಆಯಿತು, ಏನು ಆಗ್ತದೆ ಅಂತ. ಮತ್ತೆ ಗೊತ್ತಾಯ್ತು ಶೂಟಿಂಗ್ ಆಗ್ತಾಯಿದೆ ಅಂತ. ಚೆನ್ನಾಗಿ ಮಾಡ್ತಾಯಿದ್ದಿದ್ರು. ಎಷ್ಟು ಸತಿ ಕಟ್ಕೊಂಡು ಮಾಡಿದ್ದನ್ನೇ ಒಂದು 10 ಸತಿ ಮಾಡ್ತಾಯಿದ್ದಿದ್ದು. ಫಿಲ್ಮಲ್ಲಿ ನೋಡುವಾಗ ಗೊತ್ತಾಗೋದಿಲ್ಲ, ಕಮೆಂಟ್ ಮಾಡಿ ಬರ್ತೀವಿ ಪಿಕ್ಚರ್ ಚೆನ್ನಾಗಿಲ್ಲ ಹೀಗೆ ಅಂತ. ಎಷ್ಟು ಕಷ್ಟಪಟ್ಟಿರ್ತಾರೆ. ಹಾಗೆ ಈ ಬ್ಲಾಗ್ ಎಲ್ಲ ಮುಗಿಯಿತು. ಈಗ ನಾವು ಮನೆಗೆ ಹೊರಟ್ವಿ. ನಮ್ಮ ಅಪ್ಪಗೆ ಇನ್ನೂ ಸಹ ಬೀಚಲ್ಲೇ ಇರಬೇಕಂತೆ ಅನ್ನೋದು. ಹಾಗೆ ನಾನು ಎಂದಾಯ್ ಬರೋಡು ಕುಲ್ಲೆ ಮೂಲೆ